ಕೊರೋನಾ ರಡ್ಡನೆ ಅಲ್ಲೇ ಶುರುವಾತುಂಡು ಇತ್ತೆ ಜನಕ್ಲು ಪೋಡಿಗೆ ಬೊಕ್ಕ ಗೊಂದಲದ ವಾತಾವರಣಡುಳ್ಳಿರು ಇಂದಕ್ಕೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯನೆ ಕಾರಣ ಪಂಡದ ಶಾಸಕರು ಶ್ರೀ ಯುಟಿ ಖಾದರ್ ಆಕ್ರೋಶ ವ್ಯಕ್ತಪಡಿಸಿದರು. ಎರಡನೇ ಅಲೆಯ ಬರುವುದನ್ನು ನಿರ್ಲಕ್ಷಿಸಿದ್ದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಟೆಕ್ನಿಕಲ್ ಅಡ್ವೈಸರ್ ಕಮಿಟಿ ಏನು ಆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿದೆ, ಎರಡನೇ ಅಲೆ ಬಂದೇ ಬರ್ತದೆ ತಯಾರಾಗಬೇಕಂತೇಳಿ ಇದನ್ನು ನಿರ್ಲಕ್ಷಿಸಿದ್ದೇ ಇವತ್ತಿನ ಸಮಸ್ಯೆ ಕೂಡ ಕಾರಣ. ರಾಜ್ಯ ಸರ್ಕಾರ ಅವತ್ತು ಉಪಚುನಾವಣೆ ಬ್ಯುಸಿಯಲ್ಲಿ ಇದರ ವಿಚಾರವೇ ಇಲ್ಲ. ಅದರಿಂದಾಗಿ ಜನರಿಗೆಲ್ಲರಿಗೂ ಕೂಡ ಸಂಕಷ್ಟ ಬಂದಿದೆ. ಈಗ ಸರ್ಕಾರ ದಿನಕ್ಕೊಂದು ಆದೇಶ ಮಾಡುವ ಮೂಲಕ ಮತ್ತಷ್ಟು ಜನರನ್ನು ಸಂಕಷ್ಟಕ್ಕೊಳಪಡುತ್ತ ವಿಚಾರ ಇವತ್ತಾಗಿದೆ. ಗೊಂದಲ ಮತ್ತು ಭಯ. ಪ್ರತಿ ದಿವಸ ಕೂಡ ಇವತ್ತೇನು ಆದೇಶ ಬರ್ತದೆ, ನಾಳೆನ ಆದೇಶ ಗೊಂದಲ ಆಗ್ತದೆ. ಸೊ ನಾನು ಸರ್ಕಾರಕ್ಕೆ ಹೇಳಿದಿಷ್ಟೇ, ಜನಸಾಮಾನ್ಯರನ್ನು ವಿಶ್ವಾಸಕ್ಕೆ ತೆಕ್ಕೊಳ್ಳಿ. ಕದ್ದು ಮುಚ್ಚಿ ಆದೇಶ ಮಾಡೋದು ಅಗತ್ಯ ಏನಿಲ್ಲ. ಇವತ್ತು ಬೆಳಿಗ್ಗೆ ತನಕ ಏನೂ ಇಲ್ಲ, ಸಡನ್ ಆಗಿ 3 ಗಂಟೆಗೆ ಆದೇಶ ಬರುವಂಥದ್ದು ಸ್ಪಷ್ಟ ಮುಖಾಂತರ ಮಾಡಿ. ಈ ನಮ್ಮ ಲಾಕ್ಡೌನನ್ನು ಇವತ್ತು 1 ವಾರ ಮುಂಚೆ ನಾವು ಇಷ್ಟು ತಾರೀಕು ಮಾಡ್ತಿದ್ದ ಜನ ಕೂಡ ಅವರಿಗೆ ಸೆಟ್ಟಾಗಿ ಇವತ್ತು ಇರ್ತಾರೆ. ಒಂದು ದಿವಸ ಮುಂಚೆ ತನಕ ಶುಕ್ರ ಆದಿತ್ಯವಾರ ಕರ್ಫ್ಯೂ ಅಂತ ಹೇಳಿ ಮರು ದಿವಸ 3 ಗಂಟೆಗೆ ಇಮಿಡಿಯೇಟಾಗಿ ಪೊಲೀಸ್ ಹೋಗಿ ಬಂದ್ ಮಾಡಿಸು ಅಂತ ಹೇಳಿದರೆ ಜನರನ್ನು ಯಾಕೆ ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ? ನೇರ ಡೈರೆಕ್ಟಾಗಿ ಈ ರೀತಿ ಇದೆ, ಈ ರೀತಿ ಪರಿಸ್ಥಿತಿ ಇದೆ, ಅದು ಜನರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಸರ್ಕಾರ ಆದೇಶ ಮಾಡಬೇಕು. ನಾನು ಜನರಿಗೆ ಹೇಳಿದಿಷ್ಟೇ, ಯಾರು ಕೂಡ ಭಯಪಡಬೇಡಿ. ಸರ್ಕಾರದ ಜವಾಬ್ದಾರಿ ಜನರಿಗೆ ಧೈರ್ಯ ಕೊಡುವಂಥದ್ದು, ಜನ ಎದುರಿಸುವಂಥದ್ದಲ್ಲ. ಜನರಿಗೆ ಆತ್ಮವಿಶ್ವಾಸ, ಧೈರ್ಯ ಕೊಡೋದ ಕೆಲಸ ಇವತ್ತು ಸರ್ಕಾರ ಇವತ್ತು ಮಾಡಬೇಕು. ಅದು ಪ್ರಥಮ ಕೆಲಸ ಸರ್ಕಾರದ್ದು. ನಾನು ಕೂಡ ಹೇಳೋದಿಷ್ಟೇ, ಯಾರು ಕೂಡ ಇದಕ್ಕೆ ಗಡಿಬಿಡಿ ಟೆನ್ಷನ್ ಮಾಡಬೇಕಂತ ಇಲ್ಲ. ಟೆನ್ಷನ್ನಿಂದ ನಿಮ್ಮ ಯಾವುದೇ ರೋಗ ಕೂಡ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ, ಕೊರೋನಾ ಕೂಡ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಕುಡ್ಲದ ಪದವಿನಂಗಡಿಡು ಸುದ್ದಿಗೋಷ್ಠಿ ಪಾತೆರ್ನ ಶಾಸಕರು ಶ್ರೀ ಯುಟಿ ಖಾದರ್ ಸರ್ಕಾರ ದಿನಕೊಂಜಿ ಆದೇಶ ಕೊಡ್ದು ಗೊಂದಲ ಸೃಷ್ಟಿ ಮಲ್ತೊಂದುಂಡು. ಜನಕ್ಲೇನು ಸುರುಕು ವಿಶ್ವಾಸಕ್ಕೆ ದೆತ್ತೊಂದು ಆದೇಶ ಕೊರಡಿದ್ದನು ಆಂಡ ರಾಜ್ಯ ಸರ್ಕಾರ ಅವೆನು ಮಲ್ತಿಜಿ ಜನಕ್ಲು ಪೋಡಿಪೆರ ಬಲ್ಲಿ ಜನಕ್ಲೆಗ್ ಧೈರ್ಯ ಆತ್ಮವಿಶ್ವಾಸ ದಿಂಜಾವನ ಬೇಲೆನು ಸರ್ಕಾರ ಮಲ್ಪುಡಾತಂಡು ಪೋರ್ತುಂಡ ಕೊರೋನಾ ದೂರ ಪೋಪುಜಿ ಜನಕ್ಲು ಇನಿ ಧೈರ್ಯರ್ದು ಇಂದೆನು ಎದುರಿಸಡಾತನು ಪಂಡದು ತೆರಿಪಾಯರು. ಲಾಕ್ಡೌನ್ ಕೊರೋನಾಗ ಮರ್ದತ್ತು ಕರಿನ 1.5 ವರ್ಷಲೆಡು ಕೊರೋನಾನು ಎದುರಿಸಾಯರೆ ಮಾತಾ ತಯಾರಿಲೇನು ಸರ್ಕಾರ ಮಲ್ಪೊಡಿತ್ತಡು ಇತ್ತೆ ಹೊರರ್ದೊರನೆ ಲಾಕ್ಡೌನ್ ಮಲ್ತದು ಜನಕ್ಲೇನು ಕಷ್ಟಗತಿ ಕಲ್ಪಾದಿರು. ಕೊರೋನಾ ಬತ್ತಿನ ಜನಕ್ಲು ಬೆಡ್ಗಾದು ಅಲೆದಾಡೊಂದುಳ್ಳಿರು. ಬೆಡ್ ಕೊರತೆ ತೋಜೊಂದುಂಡು. ಪಿರ ಜನಕ್ಲು ಜನರಲ್ ವಾರ್ಡ್ ಸೈಪುನ ಪರಿಸ್ಥಿತಿ ಬರು. ನಮ್ಮ ಜನಕ್ಲೇನು ಐಸಿಯುಗು ಪೋಯರ ಬುಡಿಯರ ಬಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸಡಾವತನು ಪಂಡದು ಸಲಹೆ ಕೊರಿಯರು. ಕೊರೋನಾ ಬತ್ತಿನಗ ಬೋಡಾಯಿನವು ಆಕ್ಸಿಜನ್ ಬೆಡ್ ಇಂದೆಟೆ ಇತ್ತೆ ಕೊರತೆಯಾದ ಜನಕ್ಲು ಸೈಯೊಂದುಳ್ಳಿರು. ಸಮರ್ಪಕವಾದ ವ್ಯಾಕ್ಸಿನೇಷನ್ ಆವೊಂದಿಜ್ಜಿ ಆನ್ಲೈನ್ ಅರ್ಜಿ ಪಾಡ್ಲೆ ಪನೊಂದುಳ್ಳಿರು. ಆಸ್ಪತ್ರೆಗೆ ಪೋನಾಗ ಇಜ್ಜಿಂದ ಪನ್ಪೆರು. ಇಂದಕ್ಕೆ ಏರು ಹೊಣೆ ಪಂಡದ ಪ್ರಶ್ನೆ ಮಲ್ದಿನ ಶಾಸಕರು ನನ್ನ ಅಂತ್ಯಕ್ರಿಯೆಗಾದು ಜಾಗೆ ತಿಕ್ಕಂದಿನ ಪರಿಸ್ಥಿತಿ ಉಂಡು. ಬಡವೇರು ಕೊರೋನಾದಾತ್ರ ಸೈತಂಡ ಅಕ್ಲೆಗ್ ಅಂತ್ಯಕ್ರಿಯೆ ಮಲ್ಪೆರೆ ಮಾತಾ ವ್ಯವಸ್ಥೆಯಲ್ಲೇನು ಮಲ್ಪುಡಾತನು ಪಂಡದು ಒತ್ತಾಯಿಸಾಯರು. ಅದನ್ನು ಆದಷ್ಟು ಅದರಿಂದ ಪಾರಾಗಲು ಏನೆಲ್ಲ ಆಗಬೇಕು ಈಗಾಗಲೇ ನಮ್ಮ ವೈದ್ಯರು ಹೇಳಿದ್ದಾರೆ. ಆ ಪ್ರೋಟೋಕಾಲನ್ನು ಮೇಂಟೈನ್ ಮಾಡಿಕೊಂಡು ಹೋಗಬೇಕು. ಅದು ಪ್ರಮುಖವಾದ ಕೆಲಸ ಇವತ್ತು ಜನರಿಂದ ಇವತ್ತು ಆಗಬೇಕಾಗ್ತದೆ. ಜನರು ಇವತ್ತು ಧೈರ್ಯದಿಂದ ಇದನ್ನು ಎದುರಿಸಬೇಕು. ಭಯದ ವಾತಾವರಣ ಇರಬಾರ್ದು. ಸರ್ಕಾರ ಕೂಡ ಜನರಿಗೆ ಧೈರ್ಯ ಕೊಡುವಂಥ ಕೆಲಸ ಇವತ್ತು ಪ್ರಥಮ ಹಂತದಲ್ಲಿ ಮಾಡಬೇಕು. ಜನರನ್ನು ಭಯಪಡಿಸುವುದೇ ಸರ್ಕಾರದ ಕೆಲಸ ಅಲ್ಲ. ಜನರಿಗೆ ಕಷ್ಟಗೊಳಪಟ್ಟಾಗ ಅವರಿಗೆ ಧೈರ್ಯ ಕೊಟ್ಟು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡೋದೇ ಸರ್ಕಾರದ ಇವತ್ತು ಜವಾಬ್ದಾರಿ. ಇವತ್ತು ಲಾಕ್ಡೌನ್ ಆಗಿದೆ 5ರಲ್ಲಿ. ನನಗೆ ಲಾಕ್ಡೌನ್ ಕೊರೋನಾಕ್ಕೆ ಮದ್ದಲ್ಲ, ಅದು ನಮಗೆ ವ್ಯವಸ್ಥೆ ಮಾಡಲಿಕ್ಕೆ ಸಿಕ್ಕುವಂಥ ಸಮಯ. ಈ 1 ವರ್ಷ 5 ತಿಂಗಳಲ್ಲಿ ನಾವು ಸಮರ್ಪಕವಾಗಿ ವ್ಯವಸ್ಥೆ ಮಾಡಲು ವಿಫಲರಾಗಿದ್ದೇವೆ ಎಂದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಫಸ್ಟ್ ಲಾಕ್ಡೌನ್ ಆದಾಗ ಇಡೀ ದೇಶದಲ್ಲಿದ್ದದ್ದು 100 ಕೇಸ್.
ರಾಜ್ಯದಲ್ಲಿದ್ದದ್ದು 30-40 ಕೇಸ್. 3 ತಿಂಗಳು ಲಾಕ್ಡೌನ್ ಆಯಿತು. ಬದಲಾವಣೆ ಆಯಿತಾ? ಅದರಲ್ಲಿ ಲಾಕ್ಡೌನ್ ಓಪನ್ ಆದಾಗ ಮತ್ತೆ ರೋಗ ಎಲ್ಲ ಕೂಡ ಜಾಸ್ತಿ. ಈಗ ಲಾಕ್ಡೌನ್ ಮಾಡುವಾಗ 1.5 ಲಕ್ಷ ಕೇಸ್. ನೀವು 100 ಕೇಸ್ ಇದ್ದೇ 3 ತಿಂಗಳು ಲಾಕ್ಡೌನ್ ಮಾಡಿ ಸಂಪ ಆಗಲಿಲ್ಲ. ಈಗ 1.5 ಲಕ್ಷ ಕೇಸ್ ಇದೆ. ಸೊ ಲಾಕ್ಡೌನ್ ಇಸ್ ನಾಟ್ ಎ ಮೆಡಿಸನ್. ಆ ಒಂದು ಭ್ರಮೆ ಬೇಡ. ಆದರೆ ವ್ಯವಸ್ಥೆ ಮಾಡಲಿಕ್ಕೆ ಇವತ್ತು ಸಮಯ ಬೇಕಂತ ಮಾಡಿದ್ದಾರೆ. ಸೊ ಇದನ್ನು ಪಾಲಿಸೋದು ಇವತ್ತು ಎಲ್ಲರ ಇವತ್ತು ಜವಾಬ್ದಾರಿ. ಅದನ್ನೆಲ್ಲ ಕೂಡ ಪಾಲಿಸಬೇಕು. ಪ್ರಥಮವಾಗಿ ಆಗಬೇಕಂತ ಕೆಲಸ ಏನಂತ ಹೇಳಿದರೆ, ಸ್ಪಷ್ಟವಾಗಿ ಆನ್ಲೈನಲ್ಲಿ ನಾನು ಸರ್ಕಾರ ಕೇಳೋದು, ನೀವು ಲಾಕ್ಡೌನ್ ಮಾಡಿ ಜನರನ್ನು ಗೊಂದಲಪಡಿಸಿ ಆ ಸಂಘರ್ಷ ಸಿಲುಕಿಸೋದು ಒಂದು ಕಡೆ ಆದರೆ, ನೀವು ಸರ್ಕಾರ ಆಗಿ ಇವತ್ತು ಯಾವ ಸಿಸ್ಟಮ್ ಮಾಡಿದ್ದೀರಿ ಅದು ಜನರಿಗೆ ನೋಡುವ. ಇವತ್ತು ಕೂಡ ಬೆಂಗಳೂರಿನಲ್ಲಿ ಯಾರಾದರೂ ಮನೆಯವರಿಗೆ ಒಂದು ಕೋವಿಡ್ ಬಂದರೆ ಅವನಿಗೆ ಬುಕ್ ರೂಮಿಗೆ ಆಗಿ ಯಾರನ್ನು ಸಂಪರ್ಕಿಸಬೇಕಂತೆಲ್ಲ, ಒಂದು ಹಾಸ್ಪಿಟಲ್ ರೂಮ್ ಬೆಡ್ಡಿಗೆ ಯಾವ್ಯಾವ ಅವ್ರು ಯಾರ್ಯಾರನ್ನ ಸಂಪರ್ಕಿಸುವಂಥ ಪರಿಸ್ಥಿತಿ ಇವತ್ತು ಆಗಿದೆ. ಎಲ್ಲಿಗೆ ಹೋಗಬೇಕಂತ ಗೊತ್ತಿರೋದಿಲ್ಲ, ಎಲ್ಲಿ ಬೆಡ್ ಖಾಲಿ ಇದೆ ಅಂತ ಗೊತ್ತಿರೋದಿಲ್ಲ. ಅದಕ್ಕಾಗಿ ನಾನು ಅವತ್ತು ಹೇಳಿದ್ದೆ, ಆನ್ಲೈನ್ ಸಿಂಗಲ್ ವಿಂಡೋ ಸಿಸ್ಟಮ್ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ? ಆನ್ಲೈನ್ ಸಿಸ್ಟಮ್ ಅಂತ ಹೇಳಿದರೆ ಎಲ್ಲ ಆಸ್ಪತ್ರೆಗಳನ್ನು ನೆಟ್ವರ್ಕಲ್ಲಿ ತಂದು ಇದರಲ್ಲಿ ಡೇ ಟು ಡೇ ಅಪ್ಲೋಡ್ ಮಾಡೋದು. ಇವತ್ತು ಈ ಬೆಡ್ ಎಷ್ಟು ಖಾಲಿದೆ, ಇಲ್ಲಿ ಎಷ್ಟು ಖಾಲಿದೆ, ಇಷ್ಟು ಎಲ್ಲಿ ಸೇರಿದೆ ಅಂತ ಹೇಳಿ ವೆಬ್ಸೈಟಿಗೆ ಹೋದರೆ, ನನ್ನ ಮನೆಯವ್ರಿಗೆ ಹುಷಾರಿಲ್ಲದಿದ್ದರೆ ನಾನು ವೆಬ್ಸೈಟಿಗೆ ಹೋಗಿ ನನಗೆ ಗೊತ್ತಾಗ್ತದೆ ಈ ರೂಮಲ್ಲಿ ಬೆಡ್ ಖಾಲಿದೆ ಅಂತೇಳಿ. ಆಗ ಯಾರು ಮಿಸ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಯಾವ ಹಾಸ್ಪಿಟಲ್ ಬೇಕಾದ್ರೂ ಹೋಗ್ಬೋದು. 1 ವರ್ಷ 5 ತಿಂಗಳಲ್ಲಿ ಇದನ್ನು ಯಾಕೆ ಇವರು ಮಾಡಲಿಲ್ಲ? ಇವತ್ತು ಜನ ಕೊರೋನಾ ಆದರೆ ಎಷ್ಟು ಕಷ್ಟಪಡ್ತಿದ್ದಾರೆ. ಒಂದು ಬೆಡ್ಡಿಗಾಗಿ ಎಷ್ಟು ಜನರಿಗೆ ಫೋನ್ ಮಾಡ್ತಾರೆ, ಎಷ್ಟು ಅಲೆದಾಡುವಂಥ ಪರಿಸ್ಥಿತಿ ಆಗಿದೆ. ಬೆಡ್ ಸಿಕ್ಕದೇನ ಸಾಯುವಂಥ ಪರಿಸ್ಥಿತಿ ಆಗಿದೆ ಅಲ್ಲ. ಇದು ಈಗಾದರೆ ಇನ್ನು 1.5 ತಿಂಗಳಲ್ಲಿ ನಮ್ಮದು ಚಿಂತಾಜನಕ ಪರಿಸ್ಥಿತಿ. ನಮ್ಮಲ್ಲಿ ಸುಮಾರು 850 ICU ಬೆಡ್ ಇದೆ, ಅದಕ್ಕಿಂತ ಜಾಸ್ತಿ ಮಾಡಲಿಲ್ಲ. 850 ಬೆಡ್ಡಲ್ಲಿ ಸುಮಾರು 600ಗಿಂತ ಚಿಲ್ಲರೆ ಬೆಡ್ ಇವತ್ತು ಫುಲ್ ಆಗಿದೆ. ಇನ್ನು 15-20 ದಿವಸದಲ್ಲಿ ಈ 800 ಕೂಡ ಫುಲ್ ಆಗ್ತದೆ. ಮತ್ತೆ ಜನರಲ್ ವಾರ್ಡಲ್ಲಿ ಸಾಯುವಂಥ ಪರಿಸ್ಥಿತಿ ಆಗ್ತದೆ ICU ಇಲ್ಲದೆ. ಆದಕ್ಕೆ ಇದನ್ನೆಲ್ಲ ಇವತ್ತು ಸರ್ಕಾರ ಇವತ್ತು ಆಲೋಚನೆ ಮಾಡಿಕೊಂಡು ಹೋಗಬೇಕಾಗ್ತದೆ. ನಾವು ICU ಹೋಗಲಿಕ್ಕೆ ಜನರನ್ನು ಬಿಡಬಾರ್ದು, ಶೋಷಣೆಗೊಳಪಡದಂತೆ ಯಾರು ನಮ್ಮ ರೋಗಿಗಳು. ಇದರ ಬಗ್ಗೆ ನಿಭಾ ವಹಿಸಬೇಕು. ಪ್ರತಿಯೊಂದು ಹಾಸ್ಪಿಟಲ್ನಲ್ಲಿ ಯಾರು ನೋಡಲ್ ಆಫೀಸ್ ಆಗ್ತಾರೆ ಅವ್ರಿಗೆ ಜವಾಬ್ದಾರಿನೇ ಕೊಡಬೇಕು ಸರ್ಕಾರ. ಇವತ್ತು ಬಹುಶಃ ನಮ್ಮ ಅಂತ್ಯಕ್ರಿಯೆ ಸಂಬಂಧಪಟ್ಟ ಹಾಗೆ ನಗರ ವ್ಯಾಪ್ತಿಯಲ್ಲಿ ಇವತ್ತು ಫ್ರೀ ಅಂತ, ಫ್ರೀ ಅಂದರೆ ಆ ದುಡ್ಡನ್ನು ಕಾರ್ಪೊರೇಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಆದರೆ, ನಗರ ಮಟ್ಟದಲ್ಲಿ ಸ್ವಲ್ಪ ದುಡ್ಡು ಅದು ಇರ್ತದೆ, ಗ್ರಾಮೀಣ ಮಟ್ಟ ಅಷ್ಟು ಕೂಡ ಬಡವರ ಹತ್ರ ಇರುವುದಿಲ್ಲ. ಇದನ್ನು ಕೂಡ ಜಿಲ್ಲಾಡಳಿತ ಇವತ್ತು ಆಲೋಚನೆ ಇವತ್ತು ಮಾಡಬೇಕು. ಅದರ ಜೊತೆಯಲ್ಲಿ ಇವತ್ತು ನಾವು ಹಿಂದೆ ಕೂಡ ಹೇಳಿದ್ದೆವು, ಬಹುಶಃ ನಮ್ಮ ಕ್ರಿಮೇಷನ್ಗೆ ಸಂಬಂಧಪಟ್ಟಾಗೆ ಅದಕ್ಕೆ ನಾವು ಅದೇ ನಮ್ಮದು ರೋಗಗಳು ಮುಖ್ಯ ಗುಣ ಆಗುವಂಥದ್ದು. ಆದರೆ ಅಂಥದ್ದು ಬಂದರೆ ಅದಕ್ಕೆ ಬೇಗ ಸ್ಥಳ ಗುರುತಿಸಿಕೊಂಡು, ಅದು ಗ್ರೇವ್ಯಾರ್ಡ್ ಇರಲಿ, ಸ್ಮಶಾನ ಇರಲಿ, ನಮ್ಮ ಕಬ್ರಸ್ಥಾನ ಇರಲಿ, ಸರ್ಕಾರ ಸೂಕ್ತವಾದ ಗುರುತಿಸ್ಕೊಳ್ಬೇಕು. ಇವತ್ತು ನಮ್ಮ ಜಿಲ್ಲೆಯ ಜನತೆಗೆ ಬಹಳ ಸ್ಪಷ್ಟತೆ ಬೇಕು, ಎಷ್ಟು ಬೆಡ್ ಇದೆ. ನಮ್ಮಲ್ಲಿ ಸದಾ ಇವತ್ತು 2000 ಆಕ್ಟಿವ್ ಕೇಸಸ್ ಇದೆ. ಈ ಎಲ್ಲ ಇದರ ಬಗ್ಗೆ ನಿಗಾ ವಹಿಸಿ ಮಾನಿಟರಿಂಗ್ ಮಾಡಲಿಕ್ಕೆ ಇವತ್ತು ಜಿಲ್ಲಾಡಳಿತ ಮುಂದೆ ಇವತ್ತು ಬರಬೇಕು.
ಆದ ಕಾರಣ ನಾನು ರಾಜ್ಯ ಸರ್ಕಾರಕ್ಕೆ ಹೇಳೋದಿಷ್ಟೇ, ನೀವು ಲಾಕ್ಡೌನ್ ಮಾಡೋ ಜೊತೆಯಲ್ಲಿ ಏನು ತಯಾರು ಮಾಡಿದಂಥ ಜನರಿಗೆ ಹೇಳಿ. ಯಾಕೆ ಸಿಂಗಲ್ ವಿಂಡೋ ಸಿಸ್ಟಮ್ ಇನ್ನೂ ಕೂಡ ಜಾರಿಗೆ ಬರಲಿಲ್ಲ? ಬೆಡ್ಗೆ ಹಾಕಿ ಪರದಾಡಬೇಕಾ? ಒಬ್ಬೊಬ್ಬ ನೋಡಲ್ ಆಫೀಸರ್ ಮಾಡಿದ್ರೆ ಮಾನಿಟರ್ ಮಾಡುವಂಥದ್ದು. ಯಾಕೆ ಇವರು ಹೇಳುವಾಗ BBMP ಎಲ್ಲ ಹೇಳ್ತಾರೆ, ಅಲ್ಲಿ ಮೆಸೇಜ್ ಮಾಡಿದರೆ 2 ದಿವಸ 3 ದಿವಸವರೆಗೆ ವಿಚಾರ ಇಲ್ಲ, ಆ ಮಧ್ಯಾಹ್ನ ಬೇರೆ ಎಲ್ಲ ಕೈಕಾಲು ಹಿಡಿದುಕೊಂಡು ಹೋಗಿ ಸಿಕ್ಕಿ. ಈ ಪರಿಸ್ಥಿತಿ ಈಗಾದರೆ ಇನ್ನು 1 ತಿಂಗಳ ನಂತರದ ಪರಿಸ್ಥಿತಿ ಏನಿರ್ಬೋದು?